ನಾವು ನಮ್ಮ ಕೂಡುವಂತ ವಿಚಾರವೇ ಈ ಸಮಯದಲ್ಲಿ ಮೊದಗಿತ್ತು. ನಾವು ತ್ರಿಪುರಾಚಾರ ಏಕಕಾಲದಲ್ಲಿ ಸರಳ ರೇಖೆಯಲ್ಲಿ ಪ್ರಬಂಧವಟ್ಟಾಗಿದ್ದೇವೆ. ಏನು ಮಾಡುವುದು? ಈ ಸಮಯದಲ್ಲಿ ಯಾವುದು ಉತ್ಪಾದನೆ ಕಂಡಾಗಲೂ ನಿಮ್ಮನ್ನು ಕರೆಯುತ್ತೇವೆ. ತಮ್ಮಂದಿರ ಚಂದ್ರಮೌಳಿಯ ತಮ್ಮನ್ನು ಸಮರಕ್ಕಾಗಿ ಕರೆಯುತ್ತಾ ಇದ್ದಾನೆ. ಈತನು ಕರೆತನಲ್ಲ
ರೈತ ಹೊರಮಣ್ಣೆ ಬೇಡುವುದಕ್ಕಾಗಿ ನಮ್ಮ ತಪಸ್ಸನ್ನು ಆಚರಿಸಿದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಾ ಬಂದವರು ಅವನ ಮಕ್ಕಳು ತಲೆಮಾರಿ ನಿಮ್ಮನ್ನು ಪೂಜಿಸಿದವನನ್ನಪ್ಪ ತಾರಕಾಸುರ ಅವನಪ್ಪನು ಪೂಜಿಸಿದ್ದಾನೆ. ಮತ್ತು ನಮ್ಮ ವಂಶದವರೆಲ್ಲ ಪೂಜಿಸ್ತಾರೆ ಅಂತ ಹೇಳಿದ್ದು ನಮ್ಮ ಕುಲದೇವರಾಗಿದ್ದವರು ನೀವು. ಆದ್ರೆ ಏನು ಮಾಡು ಮಕ್ಕಳೇ ಇಲ್ಲ ಅಂತ ತೀರ್ಮಾನದಲ್ಲಿ ನನ್ನಪ್ಪ ರಾರಾಗಿಸುತ್ತಾ ಇದ್ರೆ ನಿಮ್ಮ ಮಗಳಾದಂತ ಷಣ್ಮುಖರಿದ್ದಾರೆ ನಮ್ಮಪ್ಪನ ಶಿರಮಣಿಸಿ ನಮಗೆಲ್ಲ ಇಷ್ಟೆಲ್ಲ ಅನ್ಯಾಯವನ್ನು ಮಾಡಿದ್ರಿ. ಆದ್ರೆ ಇದಕ್ಕೆಲ್ಲ ದೇವತೆಗಳ ಮೋಸ ಮಾಡಿದ್ದಾರೆ ಎಂಬ ಕಾರಣಕ್ಕಾಗಿ ದೇವತೆಗಳ ಮನೆಯನ್ನು ನಾವು ತೀರಿಸುವುದಕ್ಕಾಗಿ ತ್ರಿಪುರಾದಂತ ನಾವು ಈ ರೀತಿಯಲ್ಲಿ ಬೆಳೆದಾಡಿದೆವು. ಅವೇ ಇಂದಿನ ಸಮಯದಲ್ಲಿ ಸಮರಕ್ಕಾಗಿ ಬಂದಿರಲ್ಲ, ಇದು ಬಲಿಚಕ್ರವರ್ತಿಯ ಒಪ್ಪಿಕೊಂಡಿದ್ದಾನೆ ಅನ್ನುವಾಗ ಅದಕ್ಕಿಂತ ಹೆಚ್ಚಿನದ್ದು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಯಾರಿಗೆ ಅರ್ಹತೆ ಇದೆಯೋ ಅವರು ಪಡೆದುಕೊಂಡಿದ್ದಾರೆ. ಮತ್ತೊಂದು ಮಾತನ್ನು ಹೇಳಿದೆ ನೋಡು, ಮರ ಹುಟ್ಟಿ ಮರ ಬೆಳೆದಂತೆ ಅಂತ ಸತ್ತಂತೆ ಅಂತ. ಮರದಿಂದ ಎಷ್ಟು ಉಪಕಾರ ಆಗುತ್ತದೆ ಎನ್ನುವಂತಹ ಸ್ಮರಣೆ ಮಾತ್ರ ಯಾರಿಗೂ ಇಲ್ಲ. ಅದಕ್ಕೇನು ಇದು ಔಷಧ ಇಲ್ಲ. ಏನಿದ್ರೂ ಕೂಡ ಕೊನೆ ಇರುವುದು ಸಹಜವಾದಂತೆ. ಹಾಗೆಂದು ಬೆಳವಣಿಗೆ ಆಗುವಾಗ ಎಷ್ಟು ಜನರಿಗೆ ಆಶಯ ಕೊಟ್ಟಿದೆ, ಎಷ್ಟು ಜನರಿಗೆ ಫಲವನ್ನು ಕೊಟ್ಟಿದೆ, ಇನ್ನೆಷ್ಟು ಜನರು ಅದನ್ನು ಪಡೆದುಕೊಂಡಿದ್ದಾರೆ. ಹಾಗೆಂತ ಮರದಲ್ಲಿದ್ದದನ್ನು ಮರವೇ ಉಪಯೋಗಿಸಿಕೊಳ್ಳಿಲ್ಲ. ದುಡಿದವನಿಗೆ ಏನಿಲ್ಲ, ಸುಮ್ಮನೆ ಕೂತು ತಿಂದವನು ಬೇಕಾದಷ್ಟು ಮಾಡಿ ಹೌದಾ? ಅರ್ಹತೆ ಉಂಟು ಅದೇ ದುಡಿದವನಿಗೆ ಚೆನ್ನಾಗಿ ಸಿಗ್ತದೆ. ಸಿಗುವಂತಕ್ಕೆ ಬರಬೇಕಲ್ಲ ನಿಮ್ಮಂತವನು. ಒಟ್ಟಿನಲ್ಲಿ ನಾನು ದುಡಿದಿದ್ದೇನೆ ಅನ್ನುವ ಹಾಗೆ ಪ್ರಚಾರ ಗಿಟ್ಟಿಸಿಕೊಳ್ಳುವುದಕ್ಕೆ ಬೇಕಾಗಿ ದುಡಿಮೆ ಮಾಡಿದ್ರೆ ಏನು ಸಿಗುವುದಿಲ್ಲ. ಹೌದಾ? ನಿಮ್ಮ ಸ್ಥಿತಿ ಆದದ್ದು
ಬೇಕದಂತಾದ್ರೆ ಹರಿಶರ ಇದೆ ಪ್ರಯೋಗಿಸಿ ಬಿಡ್ತಾರೆ.